ಮಾರ್ನಿಂಗ್ ಎಲ್ಲರಿಗೂ ಅಶ್ವಿನಿ ಮಾಡುವ ನಮಸ್ತೆ ಸುಪ್ರಭಾತ. ಇಲ್ಲಿ ಇವತ್ತು ಜೋರು ಮಳೆ ಅಂತ ಹಾಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು. ಸೊ ನಂದು ಬೆಳಿಗ್ಗೆದ್ದು ಕಾಫಿ ತಿಂಡಿ ಎಲ್ಲ ಆಗಿ ಎಲ್ಲ ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಸೊ ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ವೆಲ್ ಆ್ಯಂಡ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿದ್ದು ಬ್ಲಾಗ್ ನಾವು ಸ್ಟಾರ್ಟ್ ಮಾಡುವಲ್ಲ, ಬನ್ನಿ ನಾವೀಗ ಹಟ್ಟಿ ಹತ್ರ ಹೋಗುವ. ಹಾಲೆಲ್ಲ ಕರೆದಾಗಿದೆ, ಆದರೆ ಸೊಮ್ಮೆ ನಮ್ಮ ಕರುಗಳನ್ನೆಲ್ಲ ನೋಡಿಕೊಂಡು ಬರುವ ಬನ್ನಿ. ಎಲ್ಲ ಗುಡ್ಡಕ್ಕೆ ಬಿಟ್ಟದ್ದು ಹುಲ್ಲು ತಿನ್ನಲಿಕ್ಕೆ ಹೋಗ್ಲಿ ಅಂತ. ಜೋರು ಮಳೆ ಬಂತಲ್ಲ, ಅಷ್ಟೊತ್ತಿಗೆ ರಿಟರ್ನ್ ಬಂದಿದ್ದಾರೆ. ಈಗ ಬಂದು ನೋಡಿ ಇಲ್ಲಿ ಬೈ ಹುಲ್ಲು ಸೊಪ್ಪು ಎಲ್ಲ ತಿನ್ನೋದು ಇವರಿಗೆ. ಫ್ರೆಂಡ್ಸ್, ಇವತ್ತು ನಾನು ನೋಡಿ ಮೆಂತೆ ತಂಬುಳಿ ಮಾಡ್ತಾ ಇದ್ದೇನೆ. ನಿನ್ನೆ ಫುಲ್ ಪತ್ರೊಡೆ ತಿಂದದಲ್ಲ, ಅದು ಹೀಟ್ ಅಲ್ಲ, ಅದಕ್ಕೆ ಬೇಕಾಗಿ ನೋಡಿ ಇದು ಮೆಂತೆ ತಂಬುಳಿ. ಇಲ್ಲಿ ಹೆಸರು ಕಾಳು ಮತ್ತು ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದೇನೆ ನೋಡಿ. 2 ಬಗೆ ಇವತ್ತು ಬೇಯ್ತಾ ಉಂಟಷ್ಟೇ. ಇದು ನೋಡಿ ಮೆಂತೆ, 1 ಸ್ಪೂನ್ ಮೆಂತೆ ಹಾಕಿದ್ದೇನೆ ಇದಕ್ಕೆ. ತೆಂಗಿನಕಾಯಿ ಹೆರ್ದಿಟ್ಟಾಗಿದೆ. ಇಲ್ಲಿ ಅನ್ನ ಬೇಯ್ತಾ ಉಂಟು. ಎಲೆ ಉಂಟಲ್ಲ ಅದು ಕಂಡಬಟ್ಟೆ ಗ್ಯಾಸ್ ಅಂತ, ಅದನ್ನು ತಿನ್ನುವುದಲ್ಲ ಹೊಟ್ಟೆ ಇಡೀ ಗಟ್ಟಿ ಗಟ್ಟಿ ಕಲ್ಲು ನುಂಗಿದ ಹಾಗೆ ಆಗ್ತಾ ಉಂಟಾಗಿ. ಇವತ್ತು ಸಹ ಸರಿಯೇ ಆಗಲಿಲ್ಲ ಅಂತ, ಅಷ್ಟು ಗ್ಯಾಸ್ಟ್ರಿಕ್ ಪತ್ರೊಡೆದು ಎಲೆ. ನಿಮಗೆ ಯಾರಿಗೆ ಅದು ಫೀಲ್ ಆಗಿದೆ ಗ್ಯಾಸ್ಟ್ರಿಕ್ನ ಹಾಗೆ? ಪತ್ರೊಡೆ ಮಾತ್ರ ಅಲ್ಲ, ಈವನ್ ಹರಿವೆ ಸೊಪ್ಪು ಉಂಟಲ್ಲ ಅದು ಸಹ ಇದು ಗ್ಯಾಸ್ಟ್ರಿಕ್ ಅಂತೆ. ಹಾಗಂತ ಒಬ್ಬರು ನನಗೆ ಹೇಳಿದ್ರು, ಈಗ ನಾಟಿ ವೈದ್ಯರಿದ್ದಾರಲ್ಲ ಅವರು, ಗ್ಯಾಸ್ಟ್ರಿಕ್ ಆಹಾರದ ಇದರಲ್ಲಿ ಅದು ಸಹ ಸೇರ್ತದೆ ಅಂತ ಹೇಳಿ. ಹರಿವೆ ಸೊಪ್ಪು ಮಲೆನಾಡಲ್ಲಿ ಮಳೆ ಬರದೆ ಮತ್ತೆ ಎಲ್ಲಿ ಬರುದು ಮಳೆ? ನಮ್ಮಲ್ಲಿ ನೋಡಿ ಅವ್ಯವಸ್ಥೆಯ ಆಗರ ಇಲ್ಲಿ. ಆಯಿತಾ, ನನ್ನ ಹಸ್ಬೆಂಡ್ ರೇಷನ್ ಇದು ಹಾಕಿ ತರ್ತೇನೆ ಅಂತ ಹೋಗಿದ್ದಾರೆ. ಅವರು ಅಲ್ಲಿಗೆ ಅರ್ಧಕ್ಕೆ ಮುಟ್ಟುವಾಗಲೇ ಒದ್ದೆ ಆಗಿದ್ದಾರೆ ಏನಂತ. ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ಅಲ್ಲಿ ಒಂದು 11:30 ನಂತರ ಹೋಗಬೇಕಲ್ಲ ನಾವು, ಅದಕ್ಕಿಂತ ಬೇಗ ಹೋದರೆ ಆಗೋದಿಲ್ಲಲ್ಲ. ಹಾಗೆ ಹೋಗಿದ್ದಾರೆ. ಇನ್ನು ಬರುವಾಗ ಸಹ ಫುಲ್ಲು ಚಂಡಿ ಆಯಿತಾ, ಪಾಪ ಕಾಣ್ತದೆ. ಯಾಕೆ ನಾನು ಕಳಿಸಿದಲ್ಲ, ಅವರೇ ಪ್ಲ್ಯಾನ್ ಮಾಡಿ ಹೊರಟದು. ಮತ್ತು ಅದು ಸ್ಯಾಟರ್ಡೆ ಮಾತ್ರ, ಅದೇ ಸ್ಯಾಟರ್ಡೆ ಮತ್ತು ವೆನಸ್ಡೇ ನೈವೇದ್ಯ ಕಾಣ್ತದೆ. ಹಾಗೆ ಇವತ್ತು ಸ್ಯಾಟರ್ಡೆ ಎಲ್ಲ ಹೋಗಿದ್ದಾರೆ ಆಯಿತಾ. ಬೇಜಾರಾಗ್ತಾ ಉಂಟು ನನಗೆ ಮಳೆ ನೋಡುವಾಗ. ಎಂಥ ಕಷ್ಟ ಅಂತ ಇಲ್ಲ. ನಮ್ಮ ಬಂಗಾರು ನೋಡಿ, ಮುದ್ದು ಬಂಗಾರು, ಏನು ಸೇನೆ ಬಂಗಾರು, ಮುದ್ದು ಬಂಗಾರು ಮುದ್ದು. ನಾನೀಗ ಹಾಲು ಕರೀಲಿಕ್ಕೆ ಹೊರಟಿದ್ದೇನೆ. ಸೊ ಇಲ್ಲಿ ನೋಡಿ ನಮ್ಮ ವರ್ಧನ್ ಹೇಗೆ ನಿಂತಿದ್ದಾನೆ ನೋಡಿ. ಅವನನ್ನು ಬಿಡಲಿಲ್ಲ ಅಲ್ಲ, ನನಗೆ ಬೇಜಾರಾಗ್ತಾ ಉಂಟು ಅವನನ್ನು ಬಿಡಲಿಲ್ಲ ಅಂತ ಹೇಳಿ. ಅವನಿಗೆ ಎಷ್ಟು ಬೇಜಾರಾಗೋದಲ್ಲ. ನಾತು ಬಂಗಾರ ಏ ವರ್ಧನ್ ಈ ಪಿದೇ ಪೋಪ ತಣ್ಣ ಅವಳು ನೆರ್ಪೇರೆ ಇಂಕ ಮಂತೆರ್ಲ. ಫ್ರೆಂಡ್ಸ್, ನಾನು ಸುಮ್ಮನೆ ಇಲ್ಲಿ ಕೂತ್ಕೊಂಡಿದ್ದೆ. ಈಗ ಒಂದು 5:30 ಆಯಿತು. ನನ್ನ ಹಟ್ಟಿದೆಲ್ಲ ಕೆಲಸ ಆಗಿಕೊಂಡು ಬಂದು ಸುಮ್ಮನೆ ಇಲ್ಲಾದರೆ ಮೊಬೈಲ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ನನ್ನ ಮಗ ಬಂದು ಹೇಳಿದ, ಅಮ್ಮ ನಿಮಗೆ ನಿಮ್ಮ ಬ್ರೈನ್ ಶಾರ್ಪ್ ಆಗಬೇಕಾ, ನಿಮ್ಮದಂತ ಸ್ಯಾಂಡ್ ಪೇಪರ್ ಮಾಡೋದು. ಎಂತ ಮಾಡೋದು? ಬ್ರೈನ್ ಅನ್ನು ಸ್ಯಾಂಡ್ ಮಾಡ್ತಾನಂತೆ. ಸೊ ನನಗೆ ಅಂತ ಹೇಳಿಕೊಟ್ಟ ಹೇಗೆ ಮಾಡೋದು ಅಂತ ಹೇಳಿ. ಅದನ್ನು ಎಕ್ಸಸೈಸ್ ಅಂದರೆ ಬ್ರೈನಿಗೆ ಎಕ್ಸಸೈಸ್. ಸೊ ನಾವಿದನ್ನು ಫಸ್ಟಿಗೆ ಸ್ಲೋ ಮಾಡಿ ಫಾಸ್ಟ್ ಮಾಡ್ತಾ ಬರಬೇಕು. ಹಾಗೆ ಅದನ್ನು ನಿಮಗೆ ಸಹ ನಾನು ಹೇಳಿಕೊಡ್ಲಿಕ್ಕೆ ಹೇಳಿದೆ, ಎಲ್ಲರೂ ಸಹ ಒಮ್ಮೆ ಗೊತ್ತಾಗಲಿ ಎಲ್ಲರಿಗೆ ಸಹ ಅಂತ. ಸೊ ನೋಡಿ ಆಗ ಅವನು ಹೇಗೆ ಹೇಳಿಕೊಡ್ತಾನೆ ಅಂತ. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ಬ್ರೈನನ್ನು ಈಗ ನಮ್ಮ ಮಂಡೆ ಜಡ್ಡು ಹಿಡಿದು ಹೋಗಿರ್ತದಲ್ವ ಎಲ್ಲ ನಮಗೆ. ಅಂದರೆ ಫೋನ್ ನಂಬರ್ ನೆನ್ಪಿಟ್ಕೊಳ್ಳೋದಿಲ್ಲ, ಎನಿಥಿಂಗ್ ನಮಗೆ ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಹಾಗಿರುವಾಗ ಮೈಂಡ್ ತುಂಬ ಇದಾಗಿರ್ತದೆ. ಸೊ ಅದನ್ನು ಹೇಗೆ ಕ್ವಿಕ್ಕಾಗಿ ನಾವು ಬಳಸುವ ಹಾಗೆ ಆಗಬೇಕು, ಅದಕ್ಕೋಸ್ಕರ ಇದೊಂದು ಎಕ್ಸಸೈಸ್ ಅಂತೆ. ನಾನು ಅವನನ್ನು ತೋರಿಸ್ತೇನೆ ನಿಮಗೆ, ನೀವು ಸಹ ಕಲ್ತ್ಕೊಳ್ಳಿ. ಯಾವುದು ರ್ಯಾಬಿಟ್? 2 ನಂಬರ್ ಇಟ್ಕೊಂಡ್ರೆ ಅದು ರ್ಯಾಬಿಟ್ನ ಕಿವಿ ಎರಡು ಹೀಗೆ. ಸರಿ. ರ್ಯಾಬಿಟ್ ಗನ್ ಈಚೆ ತೋರಿಸು. ರ್ಯಾಬಿಟ್ ಗನ್ ನೋಡಿ ಓಡ್ತಾರೆ. ಹೀಗೆ ಇರಬೇಕು. ಈಗ ರ್ಯಾಬಿಟ್ ಅಲ್ಲಿ ಹೀಗೆ ಆಗಿರಬೇಕು, ಗನ್ ಹೀಗೆ ಇರಬೇಕು. ಅದನ್ನು ಹೀಗೆ, ಅದಕ್ಕೆ ತುಂಬಾ ಗಮನ ಬೇಕಾಗ್ತದೆ. ನೋಡಿ, ತಪ್ಪಿದ್ರೆ ಸ್ವಲ್ಪ ಬ್ರೈನ್ ವೀಕ್ ಉಂಟು.
ಅದು ತಪ್ಪಬಾರ್ದಾನೆ. ನಮಗೆ ಎಷ್ಟು ಕಂಟಿನ್ಯೂಸ್ ಆಗಿ ಎಷ್ಟು ಸರ್ತಿ ಹೀಗೆ ಫಿಂಗರ್ ಚೇಂಜ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಬ್ರೈನ್ ಶಾರ್ಪ್ ಆಗ್ತದೆ. ನೋಡಿ ಅವ ಮಾಡ್ತಾ ಇರೋದು ನೋಡಿ. ನೋಡಿ ನಮ್ಮ ಭಟ್ರು ಏನು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಭಟ್ರು ಅಡಿಕೆ ಒತ್ತಾರೆ ಮಾಡೋದು ಅಂತ ಹೇಳಿದ್ದಕ್ಕೆ, ಅಡಿಕೆಯಲ್ಲಿ ಹಾಳು ಅಡಿಕೆ, ಒಳ್ಳೆ ಅಡಿಕೆ ಇಂಥದ್ದನ್ನೆಲ್ಲ ಸಪ್ರೇಟ್ ಮಾಡೋದು. ನಾವು ಅಂಗಡಿಗೆ ಕೊಡಬೇಕಾದ್ರೆ ಇಷ್ಟೆಲ್ಲ ಕೆಲಸ ಉಂಟು, ಒಂದು ಅಡಿಕೆ ಸುಲಿದು ಆದ ಮೇಲೆ ಕೂಡ. ಒಮ್ಮೆಲ್ಲಿ ನೋಡಿ, ನಿಮ್ಗೆ ಏನು ಅನ್ನಿಸ್ತದೆ ಅಡಿಕೆ ಹೀಗೆಲ್ಲ ಹೆಕ್ಕಿ ಹೆಕ್ಕಿ ಕೊಡುವಾಗ? ಒಂದೊಂದು ಅಡಿಕೆಯನ್ನು ಸಹ ಕೈಯಲ್ಲಿ ಮುಟ್ಟಿ ಮುಟ್ಟಿ ಕಷ್ಟ ಉಂಟು, ಎಲ್ಲವೂ ಕಷ್ಟ. ಸಪ್ರೇಟ್ ಮಾಡೋದು, ಅದರಲ್ಲಿ ಪಟೋರ, ಚಿಪ್ಪುಗೋಟು, ಕರಿಗೋಟು ಹಾಗಿರ್ತದೆ. ಅದನ್ನು ಸಪ್ರೇಟ್ ಮಾಡಿ ಒಂದೊಂದಕ್ಕೆ ಒಂದೊಂದು ರೇಟ್ ಇರ್ತದೆ. ಒಟ್ಟಿಗೆ ಕೊಟ್ಟರೆ ಅದು ಎವರೇಜ್ ರೇಟ್ ಮಾಡಿ ಕಮ್ಮಿ ಕೊಡ್ತಾರೆ. ಸಪ್ರೇಟ್ ಮಾಡಿ ಕೊಟ್ಟರೆ ಸ್ವಲ್ಪ ನಮಗೆ ಒಂದೊಂದಕ್ಕೆ ಒಳ್ಳೆ ರೇಟ್ ಸಿಗ್ತದೆ. ಇದು ಇದಕ್ಕೆ ಎಂತ ಅಂತ ಹೇಳುದು? ಈ ಟೈಪಿನ ಅಡಿಕೆ ಚಿಪ್ಪುಗೋಟು. ಇದು ಚೆಪ್ಪುಗೋಟ, ಇದು ಕರಿಗೋಟು. ನೋಡು ಒಂದು ತೋರಿಸಿ. ಕರಿಕೋಟು ನೋಡಿ, ಅಡಿಕೆಯಲ್ಲಿ ಎಷ್ಟು ವೆರೈಟಿ ಇದೆ ನೋಡಿ. ಇದು ಕರಿಕೋಟ್ ಅಂತೆ. ನೋಡುವ ಪಟೋರ ತೋರಿಸಿ. ಇದು ಒಡೆದದ್ದು ನೋಡಿ, ಅಲ್ಲಿ ಭಾಗ ಭಾಗ ಆಗಿದೆ ಅಲ್ಲ, ಸ್ವಲ್ಪ ಹತ್ರ ತನ್ನಿ ಒಂದು. ನೋಡಿ ಇವರ ಕೈಯಲ್ಲಿ ಉಂಟಲ್ಲ, ಇದು ಪಟೋರ. ಇದಕ್ಕೆ ಸೆಕೆಂಡ್ ರೇಟ್ ಅಲ್ಲ, ಅದಕ್ಕೆ ಸೆಕೆಂಡ್ ರೇಟ್. ಇದು ನೋಡಿ, ಇದಕ್ಕೆಲ್ಲ ಗಡ್ಡ ಎಲ್ಲ ಬಂದ ಹಾಗೆ ಉಂಟಲ್ಲ, ಇದು ಎಷ್ಟು ರೇಟ್ ಇದಕ್ಕೆ? ಕ್ವಾಲಿಟಿ ಇದು ಥರ್ಡ್ ರೇಟ್ ಅಂತೆ. ಮತ್ತೆ ಅಲ್ಲಿ ಅದು ಕರಿ ಕರಿ ಉಂಟು, ಅದಕ್ಕೆ ಫೋರ್ತ್ ರೇಟ್. ಹಾಗೆ ನೋಡಿ, ಇಲ್ಲಿ ನೋಡಿ, ಈಗ ನೀವು ಅಡಿಕೆ ನೋಡ್ತಿದ್ದೀರಲ್ಲ, ಇದರಲ್ಲಿ ನೋಡಿ ಎಷ್ಟು ನಮೂನೆಯದ್ದುಂಟು. ಇದು ಈ ಜುಟ್ಟೆಲ್ಲ ನಾವು ತೆಗೆದು ಕೊಡಬೇಕು ಅವರಿಗೆ. ಆದಷ್ಟು ಇದನ್ನೆಲ್ಲ ನಾವು ಕ್ಲೀನ್ ಮಾಡಿ ಕೊಟ್ಟರೆ ಖುಷಿ ಆಗ್ತದೆ. ಇಲ್ಲದಿದ್ದರೆ ನೋಡಿ, ಇದೀಗ ಚಂದದ ಅಡಿಕೆ ನೋಡಿ, ಇದು ಒಳ್ಳೆ ಕ್ವಾಲಿಟಿ ಅಡಿಕೆ. ಇದರಲ್ಲಿ ಸಹ ದೊಡ್ಡ ಅಡಿಕೆಗೆಲ್ಲ ರೇಟ್ ಜಾಸ್ತಿ. ನಮ್ಮ ಕಡೆ ಎಲ್ಲ ನೋಡಿ ಹೀಗೆ ಒಣಗಿಸಿ ಆದಮೇಲೆ ಈ ಥರದ ಅಡಿಕೆ ಸಿಗ್ತದೆ. ನೋಡಿ ನೋಡಿ, ಇದು ನೋಡಿ, ಈ ಅಡಿಕೆದು ಶೇಪು ನೋಡಿ ಒಂದು. ನೋಡಿ ಇದೀಗ ಇದರಲ್ಲಿ ಈಗ ಒಂದು ಸಣ್ಣ ಕ್ರ್ಯಾಕ್ ಉಂಟಲ್ಲ, ಇದೆಂತ ಆಗ್ತದೆ? ಇದು ತೊಂದರೆ ಇಲ್ಲ ಅಂತೆ. ನೋಡಿ ನೋಡಿ, ಇದು ಪಟೋರ ಆಗ್ತದೆ. ಇದರೊಟ್ಟಿಗೆ ನಾವು ಹಾಗೆ ಬಿಟ್ಟರೆ ಉಂಟಲ್ಲ, ಇದಕ್ಕೆ ಇಡೀ ಅಡಿಕೆಗೆ ರೇಟ್ ಡೌನ್ ಆಗ್ತದೆ. ಹಾಗೆ ಇದನ್ನು ಆದಷ್ಟು ನಾವು ಹುಡುಕಿ ಹುಡುಕಿ ತೆಗಿಬೇಕು. ಅಡಕತ್ತರಿ ಅಂದರೆ ಇದೆ ಒಂದು ಗಾದೆ ಉಂಟಲ್ಲ, ಅಡಕತ್ತರಿಯಲ್ಲಿ ಸಿಕ್ಕಿದ ಹಾಗೆ ಆಗುದು ಅಂತ ಹೇಳಿ. ಇದು ಅಡಕತ್ತರಿ, ಅಡಿಕೆ ಕತ್ತರಿಸುವ ಕತ್ತರಿಗೆ ಅಡಕತ್ತರಿ. ಒಮ್ಮೆ ಕೊಡಿ. ಹಾಗೆ ಇಟ್ಟು ಒಂದು ತುಂಡು ಅಷ್ಟೇ. ಅಡಿಕೆ ಹೇಗಿರ್ತದೆ ನಮ್ಮ ಮಲೆನಾಡು ಕರಾವಳಿ ಭಾಗದಲ್ಲಿ ಅಂತ ಹೇಳಿ, ಅಲ್ಲೆಲ್ಲ ನೋಡಿ ಅಡಿಕೆದು ಕಸ ಎಲ್ಲ ನೋಡಿ, ಇಂಥದನ್ನು ಆದಷ್ಟು ಅವರು ಕ್ಲೀನ್ ಮಾಡೋದು. ನೋಡಿ ಅಡಿಕೆಯನ್ನು ಚಂದ ಮಾಡಿ ಕೊಟ್ಟರೆ ಮಾತ್ರ ಅದಕ್ಕೆ ಒಳ್ಳೆ ಆ್ಯಕ್ಚುಯಲ್ ರೇಟ್ ಸಿಗೋದು. ಇಲ್ಲದಿದ್ದರೆ 10 ರೂಪಾಯಿ ಎಲ್ಲ ಕಡಿಮೆ ಆಗ್ತದೆ. ಒಂದೊಂದು KGಯಲ್ಲಿ 10 ರೂಪಾಯಿ ಕಡಿಮೆ ಮಾಡ್ತಾರೆ. ಕಿಟ್ಟಿದ್ದಾಳಲ್ಲ, ನಾನು ಇಲ್ಲಿ ಮಾತಾಡೋದು ಕೇಳಿ ಓಡಿ ಬಂದದ್ದು, ಪಾಪ ಆಯ್ತಾ. ನಾನು ಅಷ್ಟಾಗುವಾಗ ಒಳಗೆ ಹೋದೆ, ಅದಕ್ಕೆಲ್ಲೇ ಕೂತ್ಕೊಂಡು. ಈಗ ನೋಡಿ ಪುನಃ ಹೊರಟದ್ದು. ಅವಳಿಗೆ ತುಂಬ ಇಷ್ಟ ಅಂತ ನಾವೆಲ್ಲ ಹೊರಗೆ ಬಂದು ಇಲ್ಲಿ ಮಾತುಕತೆ ಎಲ್ಲ ಮಾಡ್ತಾಯಿದ್ರೆ ನಮ್ಮೊಟ್ಟಿಗೆ ಬಂದು ಕೂತ್ಕೊಳ್ಳೋದು, ಅಲ್ಲಿ ಇಲ್ಲಿ ಹತ್ತುದು, ಎಂತೆಲ್ಲ ಮಂಗಚೇಷ್ಟೆ ಮಾಡ್ತಾಳೆ. ಎಂತ ಗೊತ್ತುಂಟ, ನಾನು ನೋಡಲೇ ಇಲ್ಲ ಆಯಿತಾ. ಇಲ್ಲಿ ನೋಡಿ, ನಿಮಗೆ ಒಂದು ಸರ್ಪ್ರೈಸ್ ತೋರಿಸ್ತೇನೆ. ಈ ಕಳೆ ಎಂತ ನನಗೆ ಅಲಸಂಡೆ ಆಗಿದೆ 4. ನನ್ನ ಮಂಗನ ಕೈಗೆ ಕಣ್ಣಿಗೆ ಕಂಡ್ರೆ ಉಂಟಲ್ಲ, ಇದು ಗೋವಿಂದ. 2 ಕಳೆ ನಾನೀಗಷ್ಟೇ ನೋಡಿದ್ದಾಯ್ತಾ. ಈ ಗಿಡ ಮಳೆ ಬಂದು ಹಾಳಾದದ್ದು ಅಂತ ತುಂಬ ಹಾಕಿದ್ದೆ ಬೀಜ. ಅದರಲ್ಲಿ ಇಲ್ಲಿ ಒಂದುಂಟು, ಇದು ಒಳ್ಳೆಯದಾಗುವ ಚಾನ್ಸ್ ಉಂಟು. ಮತ್ತು ಅಲ್ಲಿ ಇದು ನೋಡಿ 2, ಇದೊಂದು ಮೆಣಸಿನ ಗಿಡ ಹೂವಾಗಿದೆ ಅದರಲ್ಲಿ ಸಹ. ಇದೊಂದು ಮೆಣಸಿನ ಗಿಡ, 2 ಮೆಣಸಿನ ಗಿಡ ಉಳಿದಿದೆ. ಮತ್ತು ಆ ಸಾಲಲ್ಲಿ ಉಂಟಲ್ಲ, ಇಲ್ಲಿ ಸಾಲು ಉಂಟು, ಅದರಲ್ಲಿ ಏನೋ ಬೀಜ ಹಾಕಿದ್ದೆ, ಅದು ಯಾವುದು ಸಹ ಬರಲಿಲ್ಲ ಮೇಲೆ. ನನ್ನ ಮಗಳು ನನಗೋಸ್ಕರ ಸ್ಪೆಷಲ್ ಕಾಫಿ ಮಾಡಿ ತಂದಿದ್ದಾಳೆ ನೋಡಿ, ಬ್ರೂ ಕಾಫಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿ ನೋಡಿ, ನನ್ನ ಮಗಳೊಂದು ಸ್ಪೆಷಲ್ ಐಟಮ್ ಎಂಥದೋ ಮಾಡ್ತಾ ಇದ್ದಾಳೆ. ಅದರ ಹೆಸರು ಎಂತ ಅಂತ ಕೇಳಿ ಹೇಳ್ತೇನೆ. ಇದು ನೋಡಿ, ಇದು ಗೊತ್ತಾಯ್ತಾ? ಹಕ್ಕ ನೂಡಲ್ಸ್. ಇದರಿಂದ ಏನೋ ಒಂದು ಗಾರ್ಲಿಕ್ ಎಲ್ಲ ಹಾಕಬೇಕು, ತುಂಬ ಉಂಟು ನನಗೆ ರೆಸಿಪಿ. ಇನ್ನೊಂದು ಫ್ರೆಂಡ್ಸ್, ಇದೊಂದು ಕೊರಿಯನ್ ಸ್ಟೈಲ್ ನೂಡಲ್, ಚಿಲ್ಲಿ ಆಯಿಲ್ ಅಂತ ಇದಕ್ಕೆ ಹೆಸರು. ಇದರ ರೆಸಿಪಿ ನಾನು ಇನ್ನೊಂದು ಸತಿ ಶೇರ್ ಮಾಡ್ತೇನೆ. ಇದು ನಾವು ಫಸ್ಟ್ ಟೈಮ್ ಮಾಡಿದ್ದು.
ಒಂದು ಹಕ್ಕ ನೂಡಲ್ಸ್ ತುಂಬ ದಿವಸದಿಂದ ಇಲ್ಲಿ ಹೊರಳಾಡ್ತಾ ಇತ್ತು, ಹಾಗೆ ಅವಳದು ಹಾಳು ಮಾಡೋದು ಬೇಡ ಅಂತ ಫಸ್ಟ್ ರೆಸಿಪಿ ಅವಳು ಟ್ರೈ ಮಾಡಿದ್ದು. ಬಟ್ ನಮ್ಮ ಹತ್ರ ಇದ್ದ ಜುಗಾಡೆಲ್ಲ ಯೂಸ್ ಮಾಡಿದ್ದ, ಮತ್ತು ಸೋಯಾ ಸಾಸ್ ಅದು ಇದೆ ಅಂತ ಸೇರಲಿಲ್ಲ. ಅದರ ಬದಲು ಈಗ ಬ್ರೌನ್ ಶುಗರ್ ಕೇಳಿದರೆ ಬೆಲ್ಲ ಹಾಕಿದ್ದೇವೆ, ಸೋಯಾ ಸಾಸ್ ಕೇಳಿದರೆ ನಾವು ಹುಣಸೆ ಹಣ್ಣೆಲ್ಲ ಹಾಕಿ ಏನೆಲ್ಲ ಮಾಡಿ ನಾವು ಮಾಡಿದ್ದೇವೆ. ಬಟ್ ಇನ್ನು ಪ್ರಾಪರ್ ವೇ ಮಾಡಿದರೆ ಅದು ತುಂಬ ಟೇಸ್ಟ್ ಆಗ್ಬೋದು. ಹಾಗೆ ನೀವು ಸಹ ಟ್ರೈ ಮಾಡಿ ಆಯಿತಾ. ಇದು ತುಂಬ ಇದರಲ್ಲೇ ನನಗೆ ತುಂಬ ಟೇಸ್ಟ್ ಆಗಿದೆ, ಹಾಗೆ ನೀವು ಸಹ ಟ್ರೈ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ ಒಂದು ಮುಗಿಸ್ತೇನೆ ಆಯಿತಾ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ ಪ್ಲೀಸ್ ಆಯಿತಾ. ಮತ್ತು ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಏನು ನೋಡು ಬರ್ತದ ಏನಿಲ್ಲ ಇಲ್ಲ ಅಂತ ಬತ್ನ ಹಕ್ಕ ನೂಡಲ್ಸ್ ತಿನ್ನರೆ ಆಯ್ ಗೊತ್ತಿ ನಿಮ್ಮ ಇಷ್ಟ ಕಡೆ ಪಪ್ಪ ಎರಿಯಾರ ಆಯ್ತಾ ಬತ್ನ ಜಾಯಿಗೆ ನಮ್ಮ ತಿನ್ನರೆ ರೆಡಿ ಆತ ಒಂದು ಸೀದಾ ಪ್ಲೀಸ್ ಅವರ ಬಣ್ಣ ತಿನ್ಕೊಂಡು ಪೋ ಮಗ ಪೋ ಬಿದೇ ಪೋ ಆಯ್ನ ಮೂಂಕು ಎತ್ತು ಉದ್ದ ಆತ್ನು ಸುಲ ಆ ಸೆಟ್ ಪೋ ಬಿಸ್ಕೆಟ್ ಬೇಡ ಈಗ ಇಲ್ಲಿ ಎಂತ ಬೇಕು ನಿಮಗೆ. ನನಗೆ ಕ್ಯಾಂಟೀನ್ದು ಗಿರಾಕಿ ನೋಡಿ.